ഹായ് ഗൈസ്, വെൽക്കം ബാക്ക് ടു മൈ യൂട്യൂബ് ചാനൽ. ഞാൻ ഇനി ദൂരെ പോകുന്നില്ല, ಗೊತ್ತುಂಡ ಕಾಲೇಜಿಗೆ പോകുന്നില്ല. ಅದಾದ ಕಲ್ಪೆರತ್ತು ಪೇರೆಂಟ್ಸ್ ಆದ പോകുന്നിಲ್ಲ. ಫಸ್ಟ್ ಟೈಮ್ ಲೈಫ್ಡು ಒಂಜಿ ಪೇರೆಂಟ್ಸ್ ಆದ ಕಾಲೇಜಿಗೆ ಮೀಟಿಂಗ್ പോകുന്നിಲ್ಲ. ಅದಾದ ಮಂಡ jananiನ ಕಾಲೇಜಿಡೀನಿ ಮೀಟಿಂಗ್ ಅಂಚ ನಮಗೆ ಚೂರು ಹುಷಾರಿಜ್ಜಿ ಅಂಚ ಇಲ್ಲಲ್ಲಿ ಬುಕ್ ಅಪ್ಪಗೆ ಬೇಲೆದಾಕ್ಲಿ ಮಾತು ಒಳ್ಳೆರತ್ತಾಕ್ಲ ಇಲ್ಲಿ ಕಟ್ಟೋದಿಲ್ಲೇರತ್ತ ಅನ ಒಂಜಿ ಅಕ್ಕ ಅದು ಬಲ ಅಂದು ಮಂಡಾಲು ಪಂಡ ಅಕ್ಕ ಇಜ್ಜಲು ಅಲ್ಲಿ ಜಾಬಿಗೆ ಹೋತಲ್ಲ ಅಂಚ ಅಲ್ಲಿ ಇಂಕ ಹೆಲ್ಪ್ ಮನ್ಪೋಲತ್ತ ಒಡಂಡೆಲ್ಲ ಪೋಡಿತ್ತಂಡ ಮತ್ತ ಐ ಕ್ಯಾನ್ ಒಂಚಿ ಪೇರೆಂಟ್ಸ್ ಮೀಟಿಂಗ್ ಪೋಕ ಬಂದು ತೂಕ ಯಾನ್ ಕಲ್ತಿನ ಕಾಲೇಜಿಗೆ ಪೋಂದಿಪ್ಪುನಿ ಮಸ್ತ್ ಟೈಮ್ ಅನ್ಪೋವಂಡೆ ಸರ್ನಕ್ಲೆ ಮತ್ತೆ ಏನೋ ಗುರ್ತಿಜ್ಜಿ ದಯವಂದೆ ಅಂದಲ್ಲ ರ್ಯಾಂಕ್ ಸ್ಟೂಡೆಂಟ್ ಅತ್ ಸರ್ನಕ್ಲೆ ಗೊತ್ತಿಪ್ಪೋಡು ನಾಂಡ ನಮ್ಮ ಎಡ್ಡೆ ಕಲ್ಪನಕ್ಲ ಅದಿಪ್ಪಡು ಜನನಿನಕ್ಲೆ ಮುರನ್ ಎಕ್ಸಾಮ್ ಇತ್ತೇನೆ ಅಂಚ ಪೇರೆಂಟ್ಸ್ ಮೀಟಿಂಗ್ ತೂಕ ಜನನಿ ಎಂಚ ಮತ್ತು ಮಾರ್ಕ್ಸ್ deidhal ಗೈಸ್ ಆ್ಯಂಡ್ ಕಾಲೇಜಿಗೆ ಮುಟ್ಟಾಯ ಗುಲಾಯಿ ಪೋಡು ಪಂಡ ಈ ಓನಿಡೆ ಪೋಡು ಅಂಚ ತೂಕ ಲೇಟಾಂಡ ಎಂಚ ಲೇಟಾದ ಪೋಡು ಎಡ್ಡೆ ಬರೀತಾರೆ ಚಪ್ಪತಿ ಗುಡ್ ಈವ್ನಿಂಗ್ ಗಾಯ್ಸ್. ದಾದ ಪಂಡ ಇನ್ನಿಂಕ್ಲೆನ್ಲಾಡೆ ಆಟದಕ್ಲಿ ಬರ್ಪೇರು ಅಂಚ ಫುಲ್ ಕ್ಲೀನ್ ಮಂತೊಂದುಲ್ಲ ಪಂಡ ನಿಗ್ಲೆ ಗೊತ್ತುಂಡು ಓಡ್ದಿಲ್ಲ ಅಂಡ ಏಪಲ ಏತ್ ಕ್ಲೀನ್ ಮಂತುಂಡ ಲೆಜ್ಜಿ ಏತ್ ನೆಲ వచ్చిಂಡ ಲೆಜ್ಜಿ ದೊಂಬುಗೆ ಮಾತ ಪೂರ ಜಾಲ ಮಣ್ಣು ಪೂರ ಇಲ್ಲದಲ್ಲ ಬರ್ಕೊಂಡು ಏತ್ ಸಲ ಓಡಿಸಿಂಡ ಲೆಜ್ಜಿ ಐಕ್ ಕ್ಲೀನ್ ಮಂತ್ ಒಂದುಲ್ಲ ಚಿಲ ದಾದ ಗೊತ್ತುಂಡ ಯಾನ್ ನಿಕ್ಲೆ ಪನೋಡ ಐನಿ ಯಾನ್ ಎನ್ನ ರೂಮ್ ಡೆಕೋರ್ ಮನ್ಪೋಡು ಒಂದು ಏನೊಂದಿತ್ತೆ ಈ ಮಂತ್ ಚೂರು ಟೈಮ್ ಇಜ್ಜಿ ಐಕ್ ನೆಕ್ಸ್ಟ್ ಮಂತ್ ತೂಕ ದಾದ ಅಪ್ಪನ್ ಪಂತ್ ನಿಗ್ಲೆ ಗೊತ್ತುಂಡ ಯಾನ್ ನೀನು ಗಾಡ್ರೇಜ್ ಡ್ರೆಸ್ ಮದ ಸೋಪ್ ಮಾಡ್ತದಿತ್ತೆ ತೊಲೆ ಈ ಸೋಪ್ ಮಾಡ್ತದಿತ್ತೆ ನೆಕ್ಸ್ಟ್ ಟೈಮ್ ತೂಪವೆ ನಿಗ್ಲೆಗ ಇತ್ತೆ ನಿಗ್ಲೆ ತೂಪ ವಚ್ಚಿ ವಾರ್ಡ್ರೋಬ್ಡು ಗಲೇಜ್ ಉಂಡು ಮಾತ್ರ ಒಂಚೂರ್ಲ ಕ್ಲೀನ್ಲ ಮಂತೀಚಿ ಐದು ಬೊಕ್ಕ ಒತ್ತಾರೆಲ್ಲ ದೀತಿಜಿ ಎಂಚ ಉಂಡು ಇಲ್ಲಿ ತೋರ್ಚಿ ಇತ್ತೆ ಫಸ್ಟ್ಗೆ ನಮ್ಮ ಇಲ್ಲಿ ಕ್ಲೀನ್ ಮನ್ಪಕ ನೆಟೆ ಮಾತ್ರ ಚೂರು ಒಚ್ಚೋಡು ಸೋಪ್ ಮಂತ್ ಐದು ಬೊಕ್ಕ ದಾಲೆಜ್ಜಿ ನೆಲ ಪುರ ಒಚ್ಚೋಡು ಕಜಾವ್ ಮಾತ ಉಂಡು ತುಲೆ ಕಸಿ ಇಲ್ಲೇನು ಪೂರ ಐತೆ ಕ್ಲೀನ್ ಮನ್ಪೆ ಪಕ್ಕ ಪಕ್ಕ ಇಲ್ಲಿ ಕ್ಲೀನ್ ಮನ್ಪಡ ಎಲ್ಲೇ ವಿಷಯ ಇತ್ತು ಇದು ಮಲ್ಲ ವಿಷಯ ಪಂಡ ಇದು ಬಂಗೊಂಡು ಸುಲಭದ ವಿಷಯ ಇತ್ತು ಕಾಲೇಜಿಗೆ ಓದಿತ್ತದ ಕೈತಾಲ ಪೊನ್ಯಾನಕ್ಲಿ ರಡ್ಡುಕೊಲ್ಲ ತಿತ್ತೇರು ಪನ್ಪುನು ಜೋಕ್ಲು ಓದು ಜೇರು ಒಂದು ಮೊಬೈಲ್ ಒತ್ತುವೇರು ಎರಡು ಕಾನ್ಪುನು ಪನ್ನನಿಗೇನು ಜೇರು ಪನ್ಪುನು ಕುಲೊಂದು ಕೈತಾಲ ತೆಲಿಕೆ ಆತನು ಬೊಕ್ಕ ಸರ್ ಪೂರ ಕಂಪ್ಲೇಂಟ್ ಪನ್ಪುನು ಆಯ್ ಪನ್ನನಿಗೇನು ಜೇಲ್ಲಲು ಎತ್ತು ಕೊಟ್ಟರು ಮೊಬೈಲ್ ಒತ್ತು ಅರಿಪು ಮತ್ತು ರೆಡಿ ಮಂತು ತಿತ್ತೇರು ಗೈಸ್ ಯಾನಿತ್ತು ಅಂಗಡಿಗೆ ಹೋದುಳ್ಳರಪ್ಪ ಮುಲ್ಪದ ಅಂಗಡಿಗೆ ದಯಪಂಡ ಕರ್ಪೂರ ಇಜ್ಜಿ ಕರ್ಪೂರ ಕನೆರೆಗ ನೆನ್ಪೆ ಜೆಂಕ್ ಇಲ್ಲ ನೆರೊಂದುಲ್ಲ ಎರ್ಕೆದು ಬಿಡ್ರೆ ಅಪ್ಪಜಿ ಇಲ್ಲ ಈ ದಾದಕ್ಕೆ ಓದುದು ನೀ ದಾದಕ್ಕೆ ಶಾಲೆಗೆ ಹೋಗ್ತೀನಿ ನಿಕ್ಕೊಂಜಿ ಕರ್ಪೂರ ಕೊನೆಯರ ಮಾರಪ್ಪು ನಿಕ್ಕಿತ್ತೇನೆ ನಾನು ಒಂದೇ ಟೈಮ್ ಆನಾಗೆ ನಿಕ್ಕು ಓಲ ಗೊತ್ತಿಪ್ಪ ಅಂದು ನೆರ್ಪೇರು ದಾದ ಮನ್ಪುನ್ ನೆರಡಕ್ಕೆ ನೋಡಪ್ಪ ಬೇಗ ಪೋಯಿ ಒಂಜಿ ಕರ್ಪೂರ ರಪ್ಪ ಕನಕ ಹೋದ್ ಬಕ್ಕ ಕಜಿ ಪಾವಡಾತೆ ಹೋದ ಎಣ್ಣೆಲ್ಲ ಕರ್ಪೂರ ಎಲ್ಲ ಹೋದನತ್ತೆ ಅವಳು ಮೂಡಿಜ್ಜೋಣ ಅಂಗಡಿ ಇದೆ ಎಂಪಿರ ಆಲ್ಪದ ಅಂಗಡಿ ಪೋಯಿನಿ ಅದೇನೆ ಪೋಯಿನಿ. ಗುಡ್ ಈವ್ನಿಂಗ್ ಗೈಸ್. ದಾದ ಪಂಡ ಎಂಕಲ್ನೆಲ್ಲ ಡೀನಿ ಫಸ್ಟ್ ಟೈಮ್ ಆಟದಕ್ಕೆ ಬರೋದಿಲ್ಲ ಎಂಕಲ್ನ ಇಲ್ಲಿ ಮತ್ತು ಹಳ್ಳಿದು ಒಲ್ಲಾಯತ ಇಂಚೆ ಮತ್ತು ಕಮ್ಮಿ ಮಾರನೇ ಮೇಸ ಮತ್ತು ಬರ್ಪುಜಿ ರೋಡೆಲ್ಲ ಸಾರಿ ಜೈಟೆ ಬರ್ಪುನಿ ಒಲ್ಲ ವಿಮಾನ ಬರೋಡತ್ತೆ ಅಂಚ
ಈ ಸರ್ತಿ ದಾದನ ಇಂಚ ಬೈದಿರು ಕಾಕಜ್ ಕೊಟ್ಟು ಪೋತಿರು ಕೋಡೆ ಅಂಚ ಇನ್ನು ಬರ್ವೀರು ಮತ್ತೆ ರೆಡಿ ಆತೆ. ಅಮ್ಮಗೆ ಯಕ್ಷಗಾನ ಅಂದ್ರೆ ಇಷ್ಟ. ಎಲ್ಲಿಗೆ ಗಮನ ರಮಣ ಎಲ್ಲಿಗೆ ಗಮನ ಎಲ್ಲಿಗೆ ಗಮನ ಗರುಡ ಬಂದ ಎಂಬುದಾಗಿ ನೋಡಿದರೆ ಗರುಡ ಇಲ್ಲ. ಇದು ನನ್ನ ಮುದ್ದಿನ ಮಡದಿ ಬಾಹಮೆ. ಗರುಡ ಬರುತ್ತಿದ್ದ, ಅವನನ್ನು ಹಿಂದೆ ಹಾಕಿ ನಾನು ಆತನಿಗಿಂತ ಮುಂಚೆ ಬಂದದ್ದು. ನೀನು ಬರಬೇಕು ಅಂತಾದ್ರೆ ಯಾವ್ದಾದ್ರು ಒಂದು ಕಾರಣ ಬೇಕಲ್ಲ. ನೀವು ಗರುಡನನ್ನು ಕರೆಯುವ ಪರಿಯನ್ನು ನೋಡಿ ಕುತೂಹಲವನ್ನು ತಾಳಲಾಗದೆ ಇಲ್ಲಿವರೆಗೆ ಓಡೋಡಿ ಬಂದವಳಿದ್ದೇನೆ. ಸ್ವಾಮಿ, ಕೈಯಲ್ಲಿ ಸುದರ್ಶನವನ್ನು ಧರಿಸಿಕೊಂಡಿದ್ದೀರಾ. ಗರುಡ ಸಿದ್ಧನಾಗಿದ್ದಾನೆ, ಕಾಯುತ್ತಾ ಇದ್ದಾನೆ. ಯಾವಾಗ ಬರ್ತಾನೆ? ಹೌದಪ್ಪ. ಆದರೂ ನಿಮ್ಮ ಸಿಟ್ಟಿನ ಭರವೇ ಇಲ್ಲಿವರೆಗೆ ಬಿಸಿ ತಾಗುತ್ತಾ ಇದೆ. ಹಾಗಾಗಿ ಕೇಳುತ್ತಾ ಇದ್ದೇನೆ, ಎಲ್ಲಿಗೆ ಗಮನ, ಯಾರಳು ಕದನ ಸ್ವಾಮಿ? ವೀರಪಾಣಿ ಕೇಳಿ ಹೊರಟಿಯ ಕಾರಣ ಗುಣಶೀಲೆ, ಹೊರಟಿಯ ಕಾರಣ ಗುಣಶೀಲೆ. ಹಾಂ ಸರಿ. ಹೌದು ಅಲ್ಲಿಡುವಂತೆ ಬನ್ನ ಉಳಯಂತೆ ಬನ್ನ ನಡೆಸ್ತು ಮಾಡುತ್ತೆ. ಈಗ ಗಾಡಿ ಉಂಟು ಅದೇ ಗಾಡಿ ಸ್ವಲ್ಪ ಒಂದು ರೆಡ್ಡಿ